ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಸಹ ಸಂಸ್ಥೆ ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿದ ಬೊಳ್ಳಿ ಪರ್ಬದ ಅಂಗವಾದ ರಜತ ರುಕ್ಮಿಣಿ ಪಂಪಿನ ವಿಶೇಷ ಕಾರ್ಯಕ್ರಮ ಕುಂಪಲ ಬಾಲಕೃಷ್ಣ ಮಂದಿರದ ಕೃಷ್ಣಾಂಗನಡು ಡಿಸೆಂಬರ್ 28 ತಾರೀಕಿಗೆ ನಡಪೆರ ಉಂಡು ಪಡೆದು ಕುಂಪಲ ಬಾಲಕೃಷ್ಣ ಮಂದಿರದ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಸುದ್ದಿಗೋಷ್ಠಿ ತೆರಿಪಾದೇರು. ಕಾರ್ಯನಿರತ ಪತ್ರಕರ್ತ ಸಂಘ ಉಳ್ಳಾಲ ಇದರ ಎಲ್ಲ ಪತ್ರಕರ್ತ ಮಾಧ್ಯಮ, ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಬಾಲಕೃಷ್ಣ ಮಂದಿರ ಮತ್ತು ಬಾಲಕೃಷ್ಣ ಮಹಿಳಾ ಸಮಿತಿಯ ಪರವಾಗಿ ಈ ಒಂದು ವಿಶೇಷ ದಿನದಲ್ಲಿ ಇವತ್ತು ಪ್ರಥಮತವಾಗಿ ನಾವು ಕಾರ್ಯನಿರತ ಪತ್ರಕರ್ತ ಸಂಘದ ಉಳ್ಳಾಲ ತಾಲೂಕಿನ ಜವಾಬ್ದಾರಿತ ವಿವಿಧ ಪದಾಧಿಕಾರಿ ನಿನ್ನೆ ಆಯ್ಕೆಯಾಗಿದೆ. ಎಲ್ಲರಿಗೂ ಕೂಡ ನಮ್ಮ ಮಂದಿರದ ವತಿಯಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಂದಿರದ ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಜಯಲಕ್ಷ್ಮಿ ಬಿಜೇರವರಿದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತ. ಮಹಿಳಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಮತಿ ಮಮತಾ ಸತೀಶ್ ರವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತ. ಹಾಗೆ ಬಾಲಕೃಷ್ಣ ಮಹಿಳಾ ಸಮಿತಿಯ ಕೋಶಾಧಿಕಾರಿ ಆಗಿರುವಂಥ ಶಾಲಿನಿ ಗಣೇಶ್ ಇದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತ. ಬಾಲಕೃಷ್ಣ ಮಹಿಳಾ ಸಮಿತಿಯ ಕ್ರೀಡಾ ಕಾರ್ಯದರ್ಶಿ ಆಗಿರುವಂಥ ಶ್ರೀಮತಿ ಗಾಯತ್ರಿ ಜಯಚಂದ್ರ, ಇವರಿಗೂ ಆತ್ಮೀಯ ಸ್ವಾಗತ. ಬಾಲಕೃಷ್ಣ ಮಂದಿರದ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಜಗದೀಶ್ ಆಚಾರ್ಯರಿಗೂ ಆತ್ಮೀಯ ಸ್ವಾಗತ. ಹಾಗೆ ನಾನು ಪ್ರವೀಣ್ ಎಸ್ ಕುಂಪಲ, ಮಂದಿರದ ಸಂಘಟನಾ ಕಾರ್ಯದರ್ಶಿ, ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದ್ದೇನೆ. 1997ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ ಕುಂಪಲ ಬಾಗಲದಲ್ಲಿ ಒಂದು ಆಧ್ಯಾತ್ಮಿಕವಾಗಿ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ ಪ್ರಾರಂಭಗೊಂಡಿದೆ. ಆ ಬಳಿಕ ಹಂತ ಹಂತವಾಗಿ ಬಾಲಕೃಷ್ಣ ಮಂದಿರ ಭಜನೆಯ ಮೂಲಕ, ಉತ್ಸವದ ಮೂಲಕ, ವಿವಿಧ ಕಾರ್ಯಚಟುವಟಿಕೆಗಳ ಮೂಲಕ ಬಾಲಕೃಷ್ಣ ಮಂದಿರ ಒಂದು ಸಮಾಜಕ್ಕೆ ಲೋಕಾರ್ಪಣೆಗೊಂಡಿದೆ. 2000 ಇಸವಿಯಲ್ಲಿ ಬಾಲಕೃಷ್ಣ ಮಹಿಳಾ ಸಮಿತಿ, ಬಾಲಕೃಷ್ಣ ಮಂದಿರಕ್ಕೆ ಒಂದು ಪ್ರಬಲವಾದ ಒಂದು ಅಂಗ ಸಂಸ್ಥೆ ಇದ್ರೆ ಅದು ಬಾಲಕೃಷ್ಣ ಮಹಿಳಾ ಸಮಿತಿ. ವರಮಹಾಲಕ್ಷ್ಮಿ ಪೂಜೆಯ ಮೂಲಕ 2000 ಇಸವಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯ ಮೂಲಕ ಆ ಒಂದು ಮಹಿಳಾ ಸಮಿತಿಯನ್ನು ನಮ್ಮ ಮಂದಿರದ ಒಂದು ವತಿಯಿಂದ ಪ್ರಾರಂಭ ಮಾಡಿ ಅಂದಿಗೆ ಪ್ರತಿ ವರ್ಷ ಈ ದಕ್ಷಿಣ ಕನ್ನಡ ಉಳ್ಳಾಲ ಭಾಗದಲ್ಲಿ ಪ್ರಥಮವಾಗಿ ಸಾರ್ವಜನಿಕವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡುವಂತ ಒಂದು ಸಂಸ್ಥೆ ನಮ್ಮದಾಗಿದೆ. ಆದ್ರಿಂದ ಆ ಒಂದು ಮೂಲಕ ನಮ್ಮ ಇವತ್ತಿನ ಬಾಲಕೃಷ್ಣ ಮಂದಿರಕ್ಕೆ ಸ್ಥಾಪನೆಗೆ ಸತೀಶ್ ಕುಂಬಲ್ರವರು ಹೇಗೆ ಕಾರಣವ, ಯಾಕಂದ್ರೆ ಬಾಲಕೃಷ್ಣ ಮಂದಿರದ ಇಂದಿನವರೆಗೂ ಕೂಡ ಆ ಬಾಲಕೃಷ್ಣ ಮಂದಿರದ ಅಭಿವೃದ್ಧಿ ಇರ್ಬೋದು, ಧಾರ್ಮಿಕ ಚಟುವಟಿಕೆ ಇರ್ಬೋದು, ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಸಮಾಜಕ್ಕೆ ಸಮರ್ಪಣೆ ಆಗುವ ದೃಷ್ಟಿಯಲ್ಲಿ ನಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಬಾಲಕೃಷ್ಣ ಮಂದಿರದ ಸ್ಥಾಪಕ ಅಧ್ಯಕ್ಷರು ಕೂಡ ಆಗಿರುವ ಸತೀಶ್ ಕುಂಬಲ್ರ ನೇತೃತ್ವದಲ್ಲಿ ಪ್ರಾರಂಭಗೊಂಡಂತ ಸಂಸ್ಥೆ. ಮಹಿಳಾ ಸಮಿತಿಯು ಕೂಡ ಹಾಗೆ ಆ ಒಂದು ದಿಕ್ಕಿನಲ್ಲಿ, ಅದು ಯಶಸ್ಸಿನ ದಿಕ್ಕಿನಲ್ಲಿ ಸಾಗುತ್ತಾ ಬಂದಿದೆ. ಸತತವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡುವುದರ ಮೂಲಕ ಬೇರೆ ಬೇರೆ ಊರಿನಲ್ಲಿ ನಡೆಯುವಂಥ ಧಾರ್ಮಿಕ ಕೆಲಸ ಕಾರ್ಯಕ್ರಮದಲ್ಲಿ ಮಹಿಳಾ ಸಮಿತಿಯ ಸದಸ್ಯರು ನಮ್ಮ ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಮೂಲಕ ಜೊತೆಯಲ್ಲಿ ನಮ್ಮ ಮಂದಿರದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳು ಕೂಡ ಕ್ರಿಯಾಶೀಲವಾಗಿ ಬಾಲಕೃಷ್ಣ ಮಹಿಳಾ ಸಮಿತಿಯು ಕೆಲಸ ಮಾಡಿಕೊಂಡು ಬಂದಿದೆ. ಆ ರೀತಿಯಾಗಿ ಬಂದಿರುವಂಥ ಮಹಿಳಾ ಸಮಿತಿ ವಿಶೇಷವಾಗಿ ನಾವು ಮಾರ್ಚ್ ತಿಂಗಳಲ್ಲಿ ಬಾಲಕೃಷ್ಣ ಮಂದಿರದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಉಂಟು. ಆ ಕಾರ್ಯಕ್ರಮದಲ್ಲಿ ಕೂಡ ಬೇರೆ ಬೇರೆ ಪೌರಾಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಇನ್ನಿತರ ಒಂದು ನಾಟಕವನ್ನು ಕೂಡ ಮಾಡುವುದರ ಮೂಲಕ, ನಾಟಕವನ್ನು ಮಾಡುವುದರ ಮಹಿಳಾ ಸಮಿತಿಯು ಆ ಕಲಾರಂಗದಲ್ಲಿ ಕೂಡ ತನ್ನ ಛಾಪನ್ನು ಮೂಡಿಸಿದಂತ ಹೇಳಿಕೆ ಇಚ್ಛೆ ಪಡ್ತಾರೆ. ಯಾಕಂದ್ರೆ ಯಾರು ಕೂಡ ಪ್ರತಿಭೆ ಇಲ್ಲದವ್ರನ್ನು ಕೂಡ ಪ್ರತಿಭೆ ನುಯಿತರನ್ನಾಗಿ ಮಾಡುವಂತ ಕೆಲಸ ಬಾಲಕೃಷ್ಣ ಮಹಿಳಾ ಸಮಿತಿಯ ಮೂಲಕ ನಡೆಯುತ್ತದೆ. ಈ ರೀತಿಯಾಗಿ ಉಳ್ಳಾಲ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಸುಮಾರು 40 ಕಡೆಗಳಲ್ಲಿ ಬೇರೆ ಬೇರೆ ಕಡೆ ಭಜನೆಗಳು ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ಮಹಿಳಾ ಸಮಿತಿಯ ಒಂದು ತಂಡ ಭಜನಾ ಸೇವೆಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿದೆ. ಈ ರೀತಿಯಾಗಿ ಒಂದು ಬಾಲಕೃಷ್ಣ ಮಂದಿರದ ಜೊತೆಯಲ್ಲಿ ಬಾಲಕೃಷ್ಣ ಮಹಿಳಾ ಸಮಿತಿ ಒಂದು ವಿಶೇಷವಾದ ಒಂದು ಶಕ್ತಿ ಅಂತ ಹೇಳ್ಬೋದು. ಆ ರೀತಿಯಾಗಿ ನಮ್ಮ ಬಾಲಕೃಷ್ಣ ಮಂದಿರ ಈ ವರ್ಷ ನಾವು 2025ನೇ ವರ್ಷದ ಸಂಭ್ರಮದಲ್ಲಿ ಬಾಲಕೃಷ್ಣ ಮಹಿಳಾ ಸಮಿತಿ ಇದೆ. 25ನೇ ವರ್ಷದ ಸಂಭ್ರಮದಲ್ಲಿ ಯಾವ ರೀತಿಯಾಗಿ ಚಟುವಟಿಕೆ ಮಾಡಬೇಕೆಂಬ ಒಂದು ಆಲೋಚನೆಗಳು, ಕಲ್ಪನೆಗಳು, ಚಿಂತನೆಗಳು ಬಂದಾಗ ನಾವು ಬಾಲಕೃಷ್ಣ ಮಂದಿರ ಬಂದದ್ದೇ ತಂಬೂರಿ ಭಜನೆಯ ಮೂಲಕ, ತಂಬೂರಿ ಎಂಬ ಹೊಸ ಕಲ್ಪನೆ ಭಜನೆಯ ಮೂಲಕ. ಆದ್ರಿಂದ ಈ ಒಂದು ಭಜನೆಯ ಮೂಲಕವೇ ನಾವು 25ನೇ ವರ್ಷವನ್ನ ಒಂದು ಕಾರ್ಯಕ್ರಮವನ್ನು ಮಾಡುವ ಎಂಬ ನೆಪದಲ್ಲಿ ನಾಡಿದ್ದು 28ನೇ ತಾರೀಕಿನಂದು ಆದಿತ್ಯವಾರದಿಂದ ಬೆಳಗಿನಿಂದಲೇ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸುಮಾರು ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆ
ಭಜನಾ ಮಾತೃವಾಣಿ ಎಂಬ ಟೈಟಲ್ನೊಂದಿಗೆ ಭಜನಾ ಸ್ಪರ್ಧೆ ಬೆಳಗ್ಗೆ 9:30 ಗಂಟೆಗೆ ಪ್ರಾರಂಭ ಆಗ್ತದೆ. ಆ ದಿನ 9:30 ಗಂಟೆಗೆ ಪ್ರಾರಂಭ ಆದ ಮೊದಲು ಅದರ ಅಧಿಕೃತವಾಗಿ ಉದ್ಘಾಟನಾ ಸಮಾರಂಭ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ರಜತ ರುಕ್ಮಿಣಿ ಎಂಬ ಒಂದು 25ನೇ ವರ್ಷದ ಕಾರ್ಯಕ್ರಮ, ರಜತ ರುಕ್ಮಿಣಿ ಎಂಬ ಕಾರ್ಯಕ್ರಮದ ಉದ್ಘಾಟನೆ 28ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಬಾಲಕೃಷ್ಣ ಮಂದಿರದಲ್ಲಿ ಹೊಸದಾಗಿ ಖರೀದಿಸಿದಂತಹ ಕೃಷ್ಣಾಂಗಣದಲ್ಲಿ ನಡೀಲಿಕ್ಕೆ, ಸ್ಥಳದಲ್ಲಿ ಕೃಷ್ಣಾಂಗಣದಲ್ಲಿ ನಡೀಲಿಕ್ಕಿದೆ. ಆ ಒಂದು ಪೂಜ್ಯ ಒಡಿಯೂರಿನ ಮಾತಾನಂದಮಯಿ ಆ ಕಾರ್ಯಕ್ರಮದ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಆ ಒಂದು ಕಾರ್ಯಕ್ರಮದ ರಜತ ರುಕ್ಮಿಣಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಮೋಹನ ಕುಮಾರಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರು ಉದ್ಘಾಟನೆ ನೆರವೇರಿಸಲಿಕ್ಕಿದ್ದಾರೆ. ಜೊತೆಯಲ್ಲಿ ಭಜನೆಯೋತ್ಸವಕ್ಕೆ ಚಾಲನೆಯನ್ನು ನಮ್ಮ ಪಿಲಾರ್ ಮೇಘನ ಮನೆಯ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಇವರು ಚಾಲನೆ ನೀಡಲಿಕ್ಕಿದೆ. ಹಾಗೆ ವಿವಿಧ ಕ್ಷೇತ್ರದ ಮಹಿಳೆಯರೇ ತುಂಬಿಕೊಂಡಿರುವಂತಹ ಒಂದು ಸಭಾ ಕಾರ್ಯಕ್ರಮ, ಎಲ್ಲ ಉದ್ಘಾಟನಾ ಸಮಾರಂಭ ಇರ್ಬೋದು, ಸಮಾರೋಪ ಸಮಾರಂಭ ಇರ್ಬೋದು, ಎಲ್ಲದಕ್ಕೂ ಕೂಡ ಮಹಿಳೆಯರೇ ಪಾಲ್ಗೊಳ್ಳುತ್ತಿರುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಭಜನಾ ಸ್ಪರ್ಧೆ ಕೂಡ ಮಹಿಳಾ ಭಜನಾ ಸ್ಪರ್ಧೆ ಈಗಾಗಲೇ 14 ತಂಡಗಳು ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಿಂದ 14 ತಂಡಗಳು ಅಧಿಕೃತವಾಗಿ ನೋಂದಾವಣಿಗೊಂಡಿದೆ. ನಾಡಿದ್ದು ನಮ್ಮ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದೆ. ಆ ರೀತಿಯಾಗಿ ಭಜನಾ ಸ್ಪರ್ಧೆಯಲ್ಲಿ ಕೂಡ ಪ್ರಥಮವಾಗಿ 10,000, ದ್ವಿತೀಯ 7,000, ಹಾಗೆ ತೃತೀಯ 5,000 ನಗದು ಬಹುಮಾನ, ಆಕರ್ಷಕ ಫಲಕ, ಜೊತೆಯಲ್ಲಿ ಎಲ್ಲರಿಗೂ ಪ್ರಮಾಣ ಪತ್ರ, ಸ್ಮರಣಿಕೆ, ಗೌರವಧನದ ಮೂಲಕ ಈ ಒಂದು ಭಜನಾ ತಂಡಗಳಿಗೂ ಕೂಡ ವಿಶೇಷ ಪ್ರೋತ್ಸಾಹವನ್ನು ನಾವು ನೀಡಲಿಕ್ಕಿದ್ದೇವೆ. ಮಧ್ಯಾಹ್ನ 3 ಗಂಟೆಯ ನಂತರ ಡಿಸೆಂಬರ್ 28 ತಾರೀಕು ಕಾಂಡೆ 9 ಗಂಟೆಗೆ ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿದ ಬೊಳ್ಳಿ ಪರ್ಬದ ಕಾರ್ಯಕ್ರಮ ಉದಿಪನ ಆದ ಅವೆರ್ದು ಬೊಕ್ಕ ದಕ್ಷಿಣ ಕನ್ನಡ ಕಾಸರಗೋಡು ಉಭಯ ಜಿಲ್ಲಾ ಮಟ್ಟದ ಮಾತೃವಾಣಿ ಮಹಿಳಾ ಭಜನಾ ಸ್ಪರ್ಧೆ ನಡಪೆರ ಉಂಡು. ಮಧ್ಯಾಹ್ನ 3 ಗಂಟೆರ್ದು ನೃತ್ಯ ಧಾಮಿನಿ 2025 ಜಿಲ್ಲಾ ಮಟ್ಟದ ಜನಪದ ನೃತ್ಯ ಸ್ಪರ್ಧೆಲ್ಲ ನಡಪೆರ ಉಂಡು. ಬಯ್ಯ 5 ಗಂಟೆಗೆ ಮುಗಿತಲ ಲೇಸು ನಡಪೆರ ಉಂಡು. ಈ ಮುಗಿತಲ ಲೇಸುಡು ವಿಶೇಷವಾದ 25 ಸಾಧಕ ಪೊಂಜೋಲೇನು ಬೊಕ ಪೊಂಜೋಲೆನ ಸಂಘ ಸಂಸ್ಥೆಲೇನು ರಜತ ರಾಣಿ ಪುರಸ್ಕಾರ ಒಪ್ಪ್ಯಾದ ಮಾನಾದಿಗೆ ಮಲ್ಪೆರ ಉಳ್ಳಾ ಪಡೆದು ಪ್ರವೀಣ್ ಎಸ್ ಕುಂಪಲ ತೆರಿಪಾಯರು. ಆ ದಿನ ಮಧ್ಯಾಹ್ನ 3 ಗಂಟೆ ನಂತರ ಜಿಲ್ಲಾ ಮಟ್ಟದ ಜನಪದ ನೃತ್ಯ ಸ್ಪರ್ಧೆ ಅಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ದೇಶೀಯ ಜನಪದ ಯಾವುದುಂಟು ಎಲ್ಲವನ್ನು ಕೂಡ ಮೈಗೂಡಿಸಿಕೊಂಡಂತ ಒಂದು ನೃತ್ಯ. ಈಗಾಗಲೇ ಅದಕ್ಕೂ ಕೂಡ 14 ತಂಡಗಳನ್ನು ನಾವು ಅಧಿಕೃತವಾಗಿ ನೋಂದಣಿ ಮಾಡಿ ಅದು ಕೂಡ 14 ತಂಡಗಳು ಆ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕಿದೆ. ಜಿಲ್ಲೆಯ ಅದಕ್ಕೂ ಕೂಡ ಪ್ರಥಮ 15,000 ರೂಪಾಯಿ, ದ್ವಿತೀಯ 10,000 ರೂಪಾಯಿ, ಹಾಗೆ ತೃತೀಯ 7,000 ರೂಪಾಯಿ ನಗದು ಬಹುಮಾನ, ಆಕರ್ಷಕ ಫಲಕ, ಹಾಗೆ ಭಾಗವಹಿಸಿದ ಎಲ್ಲ ತಂಡಗಳಿಗೂ ಸ್ಮರಣಿಕೆ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಸಂಜೆಯ ಸಮಾರೋಪದ ಮೇಲೆ ಈ ಒಂದು ಮಹಿಳಾ ಸಮಿತಿಯ ರಜತ ಮಹೋತ್ಸವ ರಜತ ರುಕ್ಮಿಣಿ ಕಾರ್ಯಕ್ರಮದ ಅಂಗವಾಗಿ ರಜತ ರಾಣಿ ಎಂಬ ಒಂದು ಪುರಸ್ಕಾರವನ್ನು ಕೂಡ 25 ಸಾಧಕಿಯರಿಗೆ ನೀಡಲಿಕ್ಕಿದೆ. 25 ಮಂದಿ ಸಾಧಕಿಯರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕಲೆ ಇರ್ಬೋದು, ಕ್ರೀಡೆ ಇರ್ಬೋದು, ಸಾಮಾಜಿಕ ರಂಗ ಇರ್ಬೋದು, ಸಾಂಸ್ಕೃತಿಕ ರಂಗ ಇರ್ಬೋದು, ಅಥವಾ ಒಂದು ಕಷ್ಟಪಟ್ಟು ಉದ್ಯಮ ಶ್ರಮ ಜೀವಿಗಳನ್ನು ಕೂಡ ಗುರುತಿಸುವಂತ ಅದು ಪೌರ ಕಾರ್ಮಿಕರಿದ್ದಾರೆ ಮತ್ತು ಮೀನುಗಾರಿಕೆ ಮಹಿಳೆಯರಿದ್ದಾರೆ, ಬೀಡಿ ಕಾರ್ಮಿಕರಿದ್ದಾರೆ, ಎಲ್ಲರೂ ಕೂಡ ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಎಲ್ಲವನ್ನು ಕೂಡ ಜೋಡಿಸಿ ಚಲನಚಿತ್ರ ನಟಿಯಿಂದ ಹಿಡಿದು ಕ್ರೀಡಾ ರಂಗದಿಂದ ಹಿಡಿದು ಎಲ್ಲರನ್ನು ಕೂಡ ಜೋಡಿಸಿ 25 ಸಾಧಕಿಯರಿಗೆ ರಜತ ರಾಣಿ ಪುರಸ್ಕಾರವನ್ನು ಕೂಡ ಮಾಡುವಂತ ಒಂದು ನಾಡಿದ್ದು ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ಯಾಕಂದ್ರೆ ಈ ಒಂದು 5 ಜನರನ್ನೇ ಗುರುತಿಸಿ ಸನ್ಮಾನ ಮಾಡೋದು ಒಂದು ಕಷ್ಟದ ಕೆಲಸ. ಅದು ನಾವು 25 ಜನರನ್ನು ಆಯ್ಕೆ ಮಾಡೋದು ಒಂದು ಹರಸಾಹಸ. ಎಲ್ಲರನ್ನು ಕೂಡ ಸಂಪರ್ಕಿಸಿ ಅವರ ಅರ್ಹತೆಯನ್ನು ನೋಡಿ ನಾವೆಲ್ಲ ಸಂಪರ್ಕಿಸಿ ನಾಡಿದ್ದು ಅವರಿಗೆ ಏಕಕಾಲದಲ್ಲಿ 25 ಜನರಿಗೆ ಕೂಡ ನಾವು ಸನ್ಮಾನದ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದೇವೆ. ಆ ರೀತಿಯಾಗಿ ಸಮಾರೋಪ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಮಮತಾ ಗಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಹಾಗೆ ಆ ಸಂದರ್ಭದಲ್ಲಿ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಸುಳ್ಯದ ಶಾಸಕಿ ಶ್ರೀಮತಿ ಭಾಗೀರಥಿ ಮುರುಳ್ಯ ಇವರು ಕೂಡ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೆ ವಿಶೇಷವಾಗಿ ನಮ್ಮ ಸನ್ಮಾನದ ಕಾರ್ಯಕ್ರಮವನ್ನು ವಿನುತಾ ವಿಠಲ್ ಕುಲಾಲ್ ವಿ.ಕೆ. ಫರ್ನಿಚರ್ ಇವರು ಸನ್ಮಾನದ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿಲ್ಲ. ಆ ದಿನ ಕೂಡ ಸಮಾರೋಪದಲ್ಲಿ ಕೂಡ 15ಕ್ಕೂ ಅಧಿಕ ಮಹಿಳಾ ಒಂದು ವಿವಿಧ ಸ್ತರದ ಮಹಿಳಾ ಪ್ರತಿನಿಧಿಗಳು ಅತಿಥಿಗಳು ಭಾಗವಹಿಸಲಿಕ್ಕಿದ್ದಾರೆ. ಈ ರೀತಿಯಾಗಿ ಕಾರ್ಯಕ್ರಮ ನಮ್ಮ ರಜತ ರುಕ್ಮಿಣಿ ಕಾರ್ಯಕ್ರಮ, ಮಾತೃವಾಣಿ ಜೊತೆಯಲ್ಲಿ ನಮ್ಮ ನೃತ್ಯ ಧಾಮಿನಿ
ಜನಪದ ನೃತ್ಯಕ್ಕೆ ನೃತ್ಯ ದಾಮಿನಿ ಎಂಬ ಟೈಟ್ಲ್ ಕೊಟ್ಟಿದ್ದೇವೆ. ಭಜನೆಗೆ ಮಾತೃವಾಣಿ ಕೊಟ್ಟಿದ್ದೇವೆ. 25ನೇ ವರ್ಷಕ್ಕೆ ರಜತ ರುಕ್ಮಿಣಿ, ಸನ್ಮಾನಿತರಿಗೆ ರಜತ ರಾಣಿ. ಈ ರೀತಿಯಾಗಿ ನಾವು ಒಂದು ಹೊಸ ಒಂದು ಕಲ್ಪನೆ ಜೋಡಣೆಯೊಂದಿಗೆ ಬಾಲಕೃಷ್ಣ ಮಹಿಳಾ ಸಮಿತಿಯ ಒಂದು 25ನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ದಿನ ಬೆಳಿಗ್ಗೆ ಪೂಜ್ಯ ಸ್ವಾಮೀಜಿಯವರನ್ನು ಮತ್ತು ಅತಿಥಿಗಳನ್ನು ಪೂರ್ಣಕುಂಭ ಸ್ವಾಗತದ ಮೂಲಕ ಆಹ್ವಾನಿಸುವಂತ, ಅವರನ್ನು ಬರಮಾಡಿಕೊಳ್ಳುವಂತ ಕೆಲಸ ನಮ್ಮ ಮಹಿಳಾ ಸಮಿತಿಯಿಂದ ಆಗಲಿಕ್ಕಿದೆ. ಮಧ್ಯಾಹ್ನದ ಭೋಜನದ ವ್ಯವಸ್ಥೆ, ಫಲಹಾರದ ವ್ಯವಸ್ಥೆ, ಹಾಗೆ ರಾತ್ರಿ ಭೋಜನದ ವ್ಯವಸ್ಥೆ ಎಲ್ಲವನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಜೋಡಣೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಉಳ್ಳಾಲ ತಾಲೂಕಿನ ಪತ್ರಕರ್ತ ಮಾಧ್ಯಮದ ಮಿತ್ರರು ಎಲ್ಲ ಈ ಒಂದು ಪೂರ್ಣ ಸಹಕಾರ, ಹೆಚ್ಚಿನ ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮದು ಕೂಡ ಒಂದು ಸಹಕಾರ ಇಲ್ಲಿಂದಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಅಪೇಕ್ಷೆ ವ್ಯಕ್ತಪಡಿಸ್ತೇವೆ. ಇದೀಗ ನಮ್ಮ ಒಂದು ನಾಡಿದ್ದು 28ನೇ ತಾರೀಕಿನಂದು ನಡೆಯುವಂತಹ ರಜತ ರುಕ್ಮಿಣಿ ಅನ್ನುವಂತಹ ಕಾರ್ಯಕ್ರಮದ ಸಂಪೂರ್ಣ ಒಂದು ರೂಪುರೇಷೆಯನ್ನು ನಮ್ಮ ಮಂದಿರದ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಪ್ರವೀಣ್ ಎಸ್ ಕುಂಪಲ ಇವರು ನೀಡಿರ್ತಾರೆ. 1997ರಲ್ಲಿ ಸ್ಥಾಪನೆಗೊಂಡಂತಹ ನಮ್ಮ ಶ್ರೀ ಬಾಲಕೃಷ್ಣ ಮಂದಿರ ಅಂದರೆ ಇಂದಿನ ಒಂದು ಆ ಯುವ ಪೀಳಿಗೆ ಹಾದಿ ತಪ್ಪುವಂತಹ ಆ ಸಂದರ್ಭದಲ್ಲಿ ಅವರನ್ನೊಂದು ಒಗ್ಗೂಡಿಸುವಲ್ಲಿ ಒಂದು ಆಧ್ಯಾತ್ಮಿಕ ಮಾತ್ರ ಕೆಲಸ ಮಾಡ್ತದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಎಲ್ಲ ಸಂಘ ಸಂಸ್ಥೆಯನ್ನು ಒಟ್ಟುಗೂಡಿ ನಮ್ಮ ಬಾಲಕೃಷ್ಣ ಮಂದಿರದ ಸ್ಥಾಪನೆಯಾಯಿತು. ಆ ಯುವಕರು ಆ ಒಂದು ಹಾದಿ ತಪ್ಪುವಂತಹ ಆ ಒಂದು ಅವರ ಒಂದು ಉತ್ತಮ ಒಂದು ಹಾದಿಯಲ್ಲಿ ನಡೀಬೇಕು ಅನ್ನುವಂತಹ ಕಾರಣದಲ್ಲಿ ಸ್ಥಾಪನೆಯಾದಂತಹ ಈ ಸಂಸ್ಥೆ ಇಂದಿಗೆ 28 ವರ್ಷಗಳನ್ನು ಪೂರೈಸಿದೆ. ತದನಂತರ 2000ನೇ ಇಸವಿಯಲ್ಲಿ ಈಗ ಎಲ್ಲ ಒಂದು ನಮ್ಮ ಉಳ್ಳಾಲ ಭಾಗದಲ್ಲಿ ಎಲ್ಲ ಒಂದು ಮಹಿಳೆಯರನ್ನು ಒಂದು ಸಬಲೀಕರಣಗೊಳಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ 2000ನೇ ಇಸವಿಯಲ್ಲಿ ಶ್ರೀ ಯಾವುದು ವರಮಹಾಲಕ್ಷ್ಮಿ ಪೂಜೆಯನ್ನು ನಮ್ಮ ಕುಂಪಲ ಶಾಲೆಯಲ್ಲಿ ಪ್ರಥಮವಾಗಿ ಕುಂಪಲ ಶಾಲೆಯಲ್ಲಿ ನಮ್ಮ ಹಿರಿಯ ಎಲ್ಲ ಮಹಿಳಾ ಸೇವಾಕರ್ತೆಯರೆಲ್ಲ ಇದ್ರ ಆ ಸಂದರ್ಭದಲ್ಲಿ ಆಗ ಪ್ರಾರಂಭ ಮಾಡಲಾಯಿತು. ಆಗ ನಮಗೆ ಮಂದಿರ ಅಂದರೆ ಕಟ್ಟಡ ಇರಲಿಲ್ಲ ಆ ಸಂದರ್ಭದಲ್ಲಿ. ಆದ ಕಾರಣ ನಾವು ಕುಂಪಲ ಶಾಲೆಯಲ್ಲಿ ಮಾಡಿ ನಂತರ 2 ವರ್ಷದ ಬಳಿಕ ನಮ್ಮ ಮಂದಿರದಲ್ಲಿ ಅಂದರೆ ಆಗ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಈಗಿನ ಹಾಗೆ ಯಾವುದೇ ಸೌಕರ್ಯಗಳ ಹಾಗೆ ಇರಲಿಲ್ಲ. ಆಗ ಏನ್ ಮಾಡ್ತಿದ್ರು ಹೇಳಿದ್ರೆ ಎಲ್ಲ ನಮ್ಮ ಮಹಿಳೆಯರು ಏನ್ ಮಾಡ್ತಿದ್ರು, ಎಲ್ಲ ನೆಲಕ್ಕೆ ಸೆಗಣಿಯನ್ನು ಸಾರಿಸಿ ಆಮೇಲೆ ನಮ್ಮ ತೆಂಗಿನ ಇದರ ಚಪ್ಪರವನ್ನ ಹಾಕಿಸಿ ಸೋಗೆ ಚಪ್ಪರವನ್ನೆಲ್ಲ ಹಾಕಿ ಆ ರೀತಿಯಲ್ಲಿ ಏನ್ ಮಾಡ್ತಿದ್ರು, ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ತಾ ಇದ್ರು. ಅದೇ ರೀತಿ ನಮ್ಮ ಕುಂಪಲಾಷ್ಟಮಿಯನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೆವು. ನಂತರ ಕ್ರಮೇಣ ಒಂದು ನಮ್ಮ ಮಂದಿರದ ಆ ಒಂದು ಕಟ್ಟಡ ನಿರ್ಮಾಣ ಆದ ಬಳಿಕ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಂದಿರದಲ್ಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಅಂದಿನಿಂದ 2000 ಇಸವಿಯಿಂದ ಪ್ರತಿ ವರ್ಷವೂ ಕೂಡ ಅಷ್ಟಮಿ, ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ 1 ವಾರದ ಮೊದಲು ಶ್ರೀ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಅದೀಗ 2025ನೇ ಇಸವಿಗೆ ಅಂದ್ರೆ ಮೊನ್ನೆ ಆಗಸ್ಟ್ ತಿಂಗಳಿಗೆ ನಾವು ನಡೆಸಿದಂತಹ ವರಮಹಾಲಕ್ಷ್ಮಿ ಪೂಜೆಗೆ 25ನೇ ವರ್ಷ ಸಂಪನ್ನಗೊಂಡಿದೆ. ಆದರೆ ಆ 25ನೇ ಆ ಸಂದರ್ಭದಲ್ಲಿ ಮಾಡಲಿಕ್ಕೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಸ್ವಲ್ಪ ಒಂದು ಆಗದ ಕಾರಣ ಈ ಒಂದು 2025ನೇ ಇಸವಿಯ ಒಳಗೆ ಅದನ್ನೊಂದು ಸಂಪೂರ್ಣಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನಾಡಿದ್ದು 28ನೇ ತಾರೀಕಿಗೆ ಡಿಸೆಂಬರ್ 28ನೇ ತಾರೀಕಿಗೆ ರಜತ ರುಕ್ಮಿಣಿ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿ ಇಲ್ಲಿಯ ಎಲ್ಲ ಮಹಿಳಾ ಇದು ಯಾರು ಮಹಿಳಾ ಮಂದಿರದ ಸದಸ್ಯರೇನಿದ್ದಾರೆ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಬಹಳ ಒಂದು ಆಸಕ್ತಿಯಿಂದ ಎಲ್ಲರೂ ಕೂಡ ಒಂದು ಈ ನಮ್ಮ ಮಂದಿರದ ಈ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಬೇರೆ ಬೇರೆ ಕಡೆ ಹೋಗುವಂತಹ ಭಜನೆ ಇರ್ಬೋದು ಅಥವಾ ಮಂದಿರದಲ್ಲಿ ನಡೆಸುವಂತಹ ಮಕ್ಕಳಿಗಾಗಿ ನಡೆಸುವಂತಹ ಬಾಲಗೋಕುಲವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಮಕ್ಕಳಿಗೆ ಭಜನಾ ಒಂದು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಎಲ್ಲವೂ ಕೂಡ ನಮ್ಮ ಮಂದಿರದಲ್ಲಿ ಮಹಿಳಾ ಸಮಿತಿಯ ವತಿಯಿಂದ ನಡೀತಾ ಇದೆ. ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ನಮ್ಮ ವಾರ್ಷಿಕೋತ್ಸವಕ್ಕೆ ಮಹಿಳೆಯರಿಂದಲೇ ಒಂದು ಕಾರ್ಯಕ್ರಮವನ್ನು ಕೂಡ ಕೊಡ್ತಾ ಇದ್ದೇವೆ. ಈಗ ಪ್ರವೀಣ್ ಹೇಳಿದ ಹಾಗೆ ನಾವು ಪ್ರತಿ ವರ್ಷ ಒಂದೊಂದು ವಿಭಿನ್ನ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೇವೆ. ಯಾರು ಕೂಡ ಏನು ತುಂಬಾ ಪ್ರತಿಭಾವಂತರಲ್ಲ ನಮ್ಮ ಮಹಿಳೆಯರು, ಎಲ್ಲರೂ ಕೂಡ ಸಾಮಾನ್ಯ ಮಹಿಳೆಯರೇ ಆದ ಕಾರಣ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಹೇಳಿದೆ, ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಎಲ್ಲ ಒಂದು ಪ್ರಾಕ್ಟೀಸ್ ಅನ್ನೆಲ್ಲ ಮಾಡಿ
ಕಾರ್ಯಕ್ರಮವನ್ನು ಕೂಡ ಕೊಡ್ತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ. ಹೀಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಮ್ಮ ಮಂದಿರದ ಮಹಿಳಾ ಸಂಘ ಕೂಡ, ಮಹಿಳಾ ಸಮಿತಿ ಕೂಡ ಚಟುವಟಿಕೆಯನ್ನು ನಡೆಸ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು 25ನೇ ವರ್ಷದ ಅಂಗವಾಗಿ ರಜತ ರುಕ್ಮಿಣಿ ಅನ್ನುವಂತಹ ಕಾರ್ಯಕ್ರಮ ನಾಡಿ 28ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭ ಆಗಲಿಕ್ಕಿದೆ. ಅತಿಥಿ ಅಭ್ಯಾಗತರು ಯಾರು ಅಂತೇಳಿ ನಮ್ಮ ಪ್ರವೀಣ ಸ್ಕುಂಪಲ್ ಈಗ ತಾನೇ ಹೇಳಿದ್ದಾರೆ. ಆದರೆ ಬೆಳಿಗ್ಗೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆಯವರೆಗೆ ನಡೆಯುವಂತಹ ಬೆಳಗಿನ ಸಭಾ ಕಾರ್ಯಕ್ರಮ, ಅದೇ ರೀತಿ ಸಭಾ ಕಾರ್ಯಕ್ರಮದ ನಂತರ ಭಜನಾ ಸ್ಪರ್ಧೆ ನಡೀಲಿಕ್ಕಿದೆ ವಿವಿಧ ಮಂಡಳಿಗಳಿಂದ. ಅದೇ ರೀತಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಕೂಡ ಇದೆ. ಮಧ್ಯಾಹ್ನ ನಂತರ ಜಾನಪದ ಸ್ಥಳೀಯ ಒಂದು ಮಹಿಳಾ ತಂಡಗಳಿಂದ ಜಾನಪದ ನೃತ್ಯ ಸ್ಪರ್ಧೆ ಕೂಡ ನಡೀಲಿಕ್ಕಿದೆ. ಆಮೇಲೆ 25 ನಮ್ಮ ಸಾಧಕರಿಗೆ, ಮಹಿಳಾ ಸಾಧಕರಿಗೆ ಒಂದು ಅವರನ್ನು ಅಭಿನಂದಿಸುವಂತಹ, ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಈ ಉಳ್ಳಾಲ ಭಾಗದಲ್ಲಿಯೇ ಪ್ರಥಮ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಎಲ್ಲ ಮಹಿಳೆಯರನ್ನು, ಅಂದ್ರೆ ಅದರಲ್ಲಿ ಯಾವುದೇ ಭೇದ ಇಲ್ಲ, ಎಷ್ಟು ದೊಡ್ಡ ಮಟ್ಟಿನಲ್ಲಿ ಸಾಧನೆ ಮಾಡಿದವರು ಇರಬಹುದು ಅಥವಾ ಎಷ್ಟೇ ಚಿಕ್ಕ ಮಟ್ಟದಲ್ಲಿ ಸಾಧನೆ ಮಾಡಿದವರನ್ನು ಎಲ್ಲರನ್ನು ಕೂಡ ಏನ್ ಮಾಡಿದ್ದೇವೆ ನಾವು ಈ ಸಂದರ್ಭದಲ್ಲಿ ಗುರುತಿಸಿ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿ ಈ ಸಮಾರೋಪ ಸಮಾರಂಭ ಕೂಡ ನಡೀಲಿಕ್ಕಿದೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಈ ಒಂದು ಮಾಧ್ಯಮದ ಮೂಲಕ ನಾವು ಹೇಳುವುದಂದ್ರೆ ಇಡೀ ಎಲ್ಲಾ ಭಾಗದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಎಲ್ಲರಲ್ಲಿ ಕೂಡ ವಿನಂತಿಸ್ತಾ ಇದ್ದೇವೆ. ಶ್ರೀ ಬಾಲಕೃಷ್ಣ ಮಂದಿರದ ಮಹಿಳಾ ಸೇವಾ ಸಮಿತಿದ ಅಧ್ಯಕ್ಷರು ಜಯಲಕ್ಷ್ಮಿ ಬಿಜೆ, ಪ್ರಧಾನ ಕಾರ್ಯದರ್ಶಿ ಮಮತಾ ಸತೀಶ್ ಕುಂಪಲ, ಕೋಶಾಧಿಕಾರಿ ಶಾಲಿನಿ ಗಣೇಶ್, ಕ್ರೀಡಾ ಕಾರ್ಯದರ್ಶಿ ಗಾಯತ್ರಿ ಜಯಚಂದ್ರ, ಬಾಲಕೃಷ್ಣ ಮಂದಿರದ ಉಪಾಧ್ಯಕ್ಷರು ಜಗದೀಶ್ ಆಚಾರ್ಯ ಸುದ್ದಿಗೋಷ್ಠಿಗಳು ಒಟ್ಟಿಗೆ ಇದ್ದೇರು. ಎಲ್ಲ ಪತ್ರಕರ್ತ ಮಿತ್ರರಿಗೆ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಇಷ್ಟು ಹೊತ್ತು ನಮಗೆ ಸಮಯ ಕೊಟ್ಟು ಒಂದು ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಹಾಗೂ ನಾಡ್ದು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮ ಹತ್ರ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು.